ಕಂಸನಿಗೆ ಮರಣವೇ ಇಲ್ಲ ಎನ್ನುವ ಹಾಗೆ ಭಾವಿಸಿದವನು ನಾನು. ಮರಣ ಎನ್ನುವುದು ಎಲ್ಲೋ ಬೆಳೆಯುತ್ತಾ ಇದೆ ಅಂತಾದ್ರೆ ಎಂಟನೆಯ ಬಂಟವಾದಂತಹ ಕಂಸ ನಡುಕು ಎನ್ನುವುದು ಪ್ರಾರಂಭ ಮಾಡುತ್ತಾ ಇದೆ. ಚಂಗಾಬಲವೇ ಕುಸಿದಂತಹ ಅನುಭವ. ಇಷ್ಟೆಲ್ಲ ಆದದ್ದು ಹೇಗೆ? ನನ್ನ ಮರಣ ಎನ್ನುವಂತಹ ವಾರ್ತೆ. ಆ ವಾರ್ತೆಯನ್ನ ಕೇಳಿದ್ದೇನೆ. ಆ ವಾರ್ತೆಯನ್ನೇ ಇಲ್ಲವಾಗಿಸಿ ಅಂತಾದ್ರೆ ಉಂಟಲ್ಲ, ನಾನು ಹೋಗುವುದಲ್ಲ, ಹಲವಾರು ಜನರಿದ್ದಾರೆ. ಮುಖ್ಯವಾದವಳು ಓದ್ತಾನೆ. ಆಕೆಯೇ ಇಲ್ಲಿಗೆ ಬರಬೇಕು, ಆಕೆಯಿಂದಲೇ ಕೆಲಸವನ್ನು ಮಾಡಿಸಬೇಕು. ನಂಗೆ ಒಬ್ಬನೇ ವನಜಗರ್ಭನ ಸೃಷ್ಟಿಯಳು ಹೊಸತನರು ಭೀಕರ ದರುಜೆ ಕಂಸನ ಹಣದಿಯಗಳ ದುರುಳೆ ಪೂಜನೆ ಬಂದಳು ಅರ್ಪಡಿಸಿ